ಇದು ವಕೀಲರೇ, KA-19 ಗಾಡಿಗೆ ಸುರತ್ಕಲ್ನಲ್ಲಿ ವಿನಾಯಿತಿ ಇತ್ತು. ಈಗ ಸುರತ್ಕಲ್ ಟೋಲ್ ರದ್ದಾಗುತ್ತೆ. ಯಜಮಾಡಿಗೆ ಹೋಗುವಾಗ KA-19 ಗಾಡಿಗಳಿಗೆ ವಿನಾಯಿತಿ ಇರುವುದಿಲ್ಲ. ಸೊ ಇದು ಮತ್ತೊಂದು ಬರೆ ಅಲ್ವಾ? ನೋಡಿ, ಕಾನೂನಿನಲ್ಲಿ ಕೇಳಿದ್ರೆ ಯಾವುದೇ ನಿಗದಿತವಾದಂಥ ಒಂದು ನೋಂದಣಿ ಸಂಖ್ಯೆಗೆ ಎಕ್ಸಂಪ್ಷನ್ ಇಲ್ಲ. ಈಗ ನೀವು ದೇಶದಾದ್ಯಂತ ಕೇಳಿ, ಎಲ್ಲಾದ್ರೂ ಕೂಡ ಯಾವುದೇ ಪರ್ಟಿಕ್ಯುಲರ್ ನೋಂದಾಯಿತ ವಾಹನಕ್ಕೆ ವಿನಾಯಿತಿ ಇದೆಯಾ? ಎಲ್ಲೂ ಇಲ್ಲ. ಹಾಗೆ ಸುರತ್ಕಲ್ ಯಾಕೆ ಬಂತು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಸಂಘಟನಾತ್ಮಕ ಹೋರಾಟ, ಸಂಘಟನಾತ್ಮಕ ಲೀಡರ್ಶಿಪ್, ಈ ಹೋರಾಟಕ್ಕೆ ಹೆದರಿ ಆಗಿನ ಸರ್ಕಾರ, ಶಾಸಕರು, ನಾನು ಈಗಿನ ಅಂತ ಹೇಳ್ತಾ ಇಲ್ಲ, ಆಗಿನ ಸರ್ಕಾರ ಮತ್ತು ಶಾಸಕರು ಹೆದರಿ ಇದೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ಥಳೀಯ ಮಟ್ಟದ ಅರೇಂಜ್ಮೆಂಟ್ ಇದು. ಹೌದು, ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿಕೊಂಡು ಲಿಖಿತವಾಗಿ ಅಲ್ಲ. ಇಲ್ಲಿ ಕಾನೂನು ಸುವ್ಯವಸ್ಥೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕೆ ಹೆದರಿದೆ? ಈಗ ಕೇಂದ್ರ ಸರ್ಕಾರ ಯಾಕೆ ಒಪ್ಕೊಳ್ಬೇಕಿದ್ದನ್ನು, ಅಥವಾ ಇವ್ರು ಯಾಕೆ ಒಪ್ಕೊಂಡ್ರು ಅಂದ್ರೆ ಇದು ಕಾನೂನು ಬಾಹಿರ ಅಂತ ಅವ್ರಿಗೆ ಗೊತ್ತಿದೆ. ಇಲ್ಲ ಅಂದ್ರೆ ಕಾನೂನಲ್ಲಿ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇದನ್ನು KA-19 ಅದಕ್ಕೆ ನಮ್ಗೆ ಈಗ ಮುಂಚೆ ಫ್ರೀ ಇತ್ತು, ಈಗ ಫ್ರೀ ಇಲ್ಲ ಅಂತ ಭಯ ಹೇಳುವವರು ಮೊದಲು ಇದನ್ನು ಯಾರ ಕಾರಣದಿಂದ ಇಷ್ಟವರೆಗೆ ನೀವು ಬೆನಿಫಿಟ್ ತಗೊಂಡಿದ್ದೀರಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹೋರಾಟದ ಹಿನ್ನೆಲೆ. ಇನ್ನೊಂದು ವಿಚಾರ ಏನಂದ್ರೆ, ಮುನಿರಾಗಲೇ ಹೇಳಿದರು ಶಾಸಕರು ಏನು ಮಾಡಿದ್ರು ಅಂತ. ಈಗ ಈ ಒಂದು ದರವನ್ನು ನಿಗದಿಪಡಿಸಬೇಕಾದ್ರೆ ಇಲ್ಲಿ ಲೋಕಲ್ ಲೆವೆಲಲ್ಲಿ ಮೀಟಿಂಗ್ ಆಗಬೇಕು. ಆ ಪ್ರಸ್ತಾವನೆಯನ್ನ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ. ಲೋಕೋಪಯೋಗಿ ಇಲಾಖೆಯ ಯಾರು ಕಾರ್ಯದರ್ಶಿ ಹೇಳಿದ್ರೆ ಅವರು ಮೀಟಿಂಗ್ ಮಾಡಬೇಕು. ಅವರು ಈ ದರ ಪಟ್ಟಿಯನ್ನು ಒಪ್ಕೊಳ್ಬೇಕು, ಅದನ್ನು ಕೇಂದ್ರಕ್ಕೆ ಕಳಿಸ್ಬೇಕು. ಇಷ್ಟು ಪ್ರಾಸೆಸ್ ಇದೆ. ಹಿಂದೆ ನಮ್ಮ ಕುಮಾರಸ್ವಾಮಿ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಈ ಯಾವ ಪ್ರೋಸೆಸ್ಗಳ ಬಗ್ಗೆ ಕೂಡ ಸಂಸದರು ಮಾತನಾಡಲಿಲ್ಲ. ಅವರು ಮೊನ್ನೆಯಿಂದ ಬಂದ್ ಮಾಡ್ತಾ ಇಲ್ಲ ಅಂತ ಹೇಳುವಾಗ ಅವ್ರು ಇಷ್ಟೇ ಹೇಳ್ತಾ ಇದ್ದದ್ದು, ಏನೋ ಅದು ಹೆದ್ದಾರಿ ಇಲಾಖೆ ಬೆಂಗಳೂರಿನ ಅಧಿಕಾರಿಗಳು ಬರ್ಲಿಕ್ಕೆ ಉಂಟು, ಬ್ಯಾಂಕರ್ಸ್ ಬರ್ಲಿಕ್ಕೆ ಉಂಟು, ಹಾಗಾಗಿ ನಮಗೆ ಸಮಯ ಬೇಕು. ಯಾರು ಇಲ್ಲ ಇಲ್ಲಿ. ಏನಂದ್ರೆ ಕೇವಲ ನಮ್ಮ ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ ಸರ್ಕಾರದ್ದು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯಬೇಕಾಗತ್ತೆ. ಆ ಸಭೆ ನಡೆದು ಇದರಿಂದ ಜನರಿಗೆ ತೊಂದರೆ ಆಗತ್ತಾ, ಜನರು ಇದಕ್ಕೆ ಕೊಡ್ಲಿಕ್ಕೆ ಬಾಧ್ಯರೋ ಅನ್ನೋ ಚರ್ಚೆ ಆಗಬೇಕು. ಹಿಂದೆ ನಡೆದಂಥ ಚರ್ಚೆ ಒಂದು ಸಣ್ಣ ಪುಟ್ಟ ಇದು ಮಾಡ್ತೇನೆ. ಏನಂದ್ರೆ ಏನು ಹೇಳ್ತಾರಂದ್ರೆ, ಹಿಂದೆ ಮರ್ಜರ್ ಮಾಡಲಿಕ್ಕೆ ನಿರ್ಧಾರವನ್ನು ತಗೊಂಡಿದ್ದೇವೆ ಒಂದು ಶಬ್ದ ಹೇಳ್ತಾರೆ. ನಿರ್ಧಾರ ತಗೊಂಡಾಗ ಯಾವ ರೀತಿ ಅದನ್ನು ದರ ಪಟ್ಟಿ ನಿರ್ಧರಿಸಬೇಕು. ಈಗ ಎಷ್ಟಿತ್ತೋ ಅಷ್ಟೇ ಹಣ ಆಗಲೂ ಇತ್ತು. 40-60 ಏನಿದೆಯಲ್ಲ, ಆಗ ಏನು ಮಾಡ್ತಾರಂದ್ರೆ, ಆ ದರ ಪಟ್ಟಿ ನಾನು ನಿನ್ನೆ ಫೇಸ್ಬುಕ್ಕಲ್ಲಿ ಕೂಡ ಹಾಕಿದ್ದೇನೆ. ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇದೆ. ಆ ಸಂದರ್ಭದಲ್ಲಿ ಸರ್ಕಾರ ಒಂದು 85 ಅಲ್ಲಿ ಎಲ್ಲಿ ಹೆಜಮಾಡಿಗೆ ಒನ್ ವೇಗೆ 85, 2 ವೇಗೆ 120. ಈಗ ಎಷ್ಟಾಯ್ತು? ಈಗ 155 ಆಗಿದೆ. ಹೌದು, 155. ಹೌದು. ಇದರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಸರ್ಕಾರ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಪ್ರಸ್ತಾವಿಸಿರುವ ಟೋಲ್ ಪ್ಲಾಜಾಗಳ ದರಗಳು ಹೆಚ್ಚಾಗಿದ್ದು ಅದುವೇ ಜಾಸ್ತಿ ಆಗಿದೆ. ಇದು ಕುಮಾರಸ್ವಾಮಿ ಸರ್ಕಾರ ಇರುವಾಗ ಹೇಳಿದಂತ ಮೀಟಿಂಗ್ ನಲ್ಲಿ ಹೆಚ್ಚಾಗಿದ್ದು ಅವುಗಳನ್ನು ಸೂಕ್ತ ರೀತಿಯಲ್ಲಿ ರಾಷನಲೈಸ್ ಮಾಡಲು ಸಭೆ ತೀರ್ಮಾನಿಸಿ ಸೂಕ್ತ ರೀತಿಯ ಬದಲಾವಣೆ ಮಾಡಬೇಕು. ಯಾವುದು ಮೇಂಟೆನೆನ್ಸ್ ಅಥವಾ ಬೇರೆ ರೀತಿಯನ್ನು ಹೊಂದಾಣಿಕೆ ಮಾಡ್ಲಿಕ್ಕಾಗತ್ತಾ? ಇದು ಜನಗಳಿಗೆ ಆಗುವುದಿಲ್ಲ, ಜನ ಸಹಿಸುವುದಿಲ್ಲ, ಜನರ ಮೇಲೆ ಹೊರೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಕೊಂಡು ಆಗಿನ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು. ಈಗ ಬರಬೇಕು ನಮ್ಮ ಸಂಸದರು, ಶಾಸಕರು, ನಾವು ಮಾಡಿದ್ದೇವೆ, ನಾವು ಸ್ಪೀಡ್ ಅಪ್ ಮಾಡಿದ್ದೇವೆ, ನಾವು ಅದರ ಹಿಂದೆ ಇದ್ದೇವೆ ಅಂತ ಹೇಳ್ತಾರಲ್ವಾ, ಈ ಒಂದು ದಾಖಲೆನೇ ಇಟ್ಟು ನಾವು ಅವರನ್ನು ಪ್ರಶ್ನೆ ಮಾಡ್ಲಿಕ್ಕಿದೆ. ಅವರು ನಮ್ಮ ಎದುರು ಚರ್ಚೆಗೆ ಬರಬೇಕು. ನೀವು ಹೇಳುವಂಥದ್ದು, ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಟೋಲ್ ಪ್ಲಾಜಾದ ದರ ನಿಗದಿ ಆಗಿದ್ದಾಗ ಅಲ್ಲಿ ಸಭೆಯಲ್ಲಿ ಅಲ್ಲಿ ಆಕ್ಷೇಪ ಬರುತ್ತೆ, ನಮೂದಿಸಿದ್ದಾರೆ, ಇಲ್ಲಿ ಇದೆ ದರ ಜಾಸ್ತಿ ಆಗಿದೆ ಅಂತ. ಸೊ ಹಾಗಿದ್ರೆ ಈಗ ಸ್ಪಷ್ಟವಾದ ಅವಕಾಶ ಇದೆ. 120 ಜಾಸ್ತಿ ಇದೆ ಅಂತ ಹೇಳಿದಾಗ ಈಗ 155 ಆವಾಗ 85 ರೂಪಾಯಿ ಈಗ 100 ಮಾಡಿದ್ದಾರೆ. ಆವಾಗ 85 ಅಂತ ದರ ನಿಗದಿ ಮಾಡಿ ಕಳುಹಿಸಿದ್ದು ಯಾರು?
ಹೆದ್ದಾರಿ ಪ್ರಾಧಿಕಾರದವರು One way. ಒನ್ ವೇಗೆ ಒಂದು ಕಡೆಗೆ ಈಗಲೂ ಒಂದು ಭಾಗಕ್ಕೆ ಈಗ 100 ರೂಪಾಯಿ ಮಾಡಿದ್ದಾರೆ. ಹಾಗೆ 85 ಅಂತ ಮಾಡಿ ಹೆದ್ದಾರಿ ಪ್ರಾಧಿಕಾರದವರು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದು. ರಾಜ್ಯ ಸರ್ಕಾರ ಅದನ್ನ ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ ಕರ್ನಾಟಕದಲ್ಲಿ ನಡೆಸಿ ಅದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ, ಅದು ಜಾಸ್ತಿ ಆಯ್ತು ಅಂತ ಹೇಳಿ ಅದನ್ನ ಕಡಿಮೆ ಮಾಡಿಸಿ ವಾಪಸ್ ಕಳಿಸ್ತಾರೆ. ಕಡಿಮೆ ಮಾಡಿಸಿ ಅದಕ್ಕೆ ಅವರಲ್ಲಿ ಒಪ್ಪಿಗೆ ಪಡೆದು ವಾಪಸ್ ಕಳಿಸ್ತಾರೆ. ಅದರಲ್ಲಿ ಮತ್ತು ಇನ್ನು ಕೃಷಿ ವಾಹನಗಳಿಗೆಲ್ಲ ಉಚಿತ ಪ್ರಯಾಣಗಳೆಲ್ಲ ಇಡಿಸಿದ್ದಾರೆ ಅವರು. ಮುನೀರ್ ಅವರೇ, ಈಗ ಅಲ್ಲಿರುವಂತ ಸಾಕ್ಷಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಇವತ್ತಿಗೆ ಕೂಡ ಈಗ ಕೂಡ ನಮ್ಮ MLAಗಳು ಸಂಸದರುಗಳು ಒತ್ತಾಯ ಮಾಡಿದರೆ, ಆಗ್ರಹ ಮಾಡಿದರೆ, ಮನಸ್ಸು ಮಾಡಿದರೆ ಈ ಪ್ರಸ್ತಾವಿತ ದರವನ್ನು ಕಡಿಮೆ ಮಾಡಬಹುದು. 24 ಗಂಟೆಯಲ್ಲಿ ಮಾಡಬಹುದು, 24 ಗಂಟೆಯಲ್ಲಿ ಮಾಡಬಹುದು. ಈಗೇನು ಅದನ್ನು ನೀವು ಸರ್ಕ್ಯುಲರ್ ಒಂದು ಹೊರಡಿಸಿದಿರಿ, ಅದನ್ನ ತಡೆ ಹಿಡಿಯಿರಿ ಅಂತ ಹೇಳಿ ಇನ್ನೊಂದು ಮೀಟಿಂಗ್ ಅನ್ನ ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ PWD ಮಿನಿಸ್ಟರ್ ಇಲ್ಲಿ ಕರ್ನಾಟಕದಲ್ಲಿ ಒಂದು ಸಭೆ ನಡೆಸಿದ್ರೆ ಈ ಎಲ್ಲಾ ಪ್ರಶ್ನೆಗಳನ್ನು ಇತ್ಯರ್ಥ ಮಾಡಿಸ್ಲಿಕ್ಕೆ ಆಗ್ತದೆ. ಈಗ 24 ಗಂಟೆ ಒಳಗೆ ಈಗಿರುವಂತಹ ಸರ್ಕ್ಯುಲರ್ಗೆ ತಡೆ ತರಿಸುವಂತ ಅಧಿಕಾರ ಇವರಿಗೆ ಇದೆ ರಾಜ್ಯ ಸರ್ಕಾರಕ್ಕೆ ಹೇಳಿ. ಯಾಕೆಂದ್ರೆ ಅಲ್ಲೇ ಹೇಳಿದ್ದಾರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಲ್ಲಿ ಆಗುವ ಸಾಧ್ಯತೆ ಇದೆ ಅಂತ. ಅದನ್ನೇ ಇಟ್ಕೊಂಡು ಇವರಿಗೆ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಏನ್ ಮಾಡೋದು, ಒಬ್ಬ ಕೂಡ ಕಾಣಿಸ್ತಾ ಇಲ್ವೇ? ಈ 12 ಶಾಸಕರಲ್ಲಿ ಒಬ್ರು ಕೂಡ ಕಾಣಿಸ್ತಾ ಇಲ್ವೇ? ನಾವೇನ್ ಮಾಡೋಣ? ಒಬ್ಬರು ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾವ ಏನು MLAಗಳದ್ದು ಪ್ರತಿಕ್ರಿಯೆ ಮಾಧ್ಯಮದಲ್ಲಿ ಬಂದಿಲ್ಲ ಇವತ್ತು. ಅಲ್ಲಿ ನೋಡಿದ್ರೆ ಎದೆಮಾಡಿಯಲ್ಲಿ ಇವತ್ತೇ ಟೋಲ್ ಕಟ್ ಆಗ್ತಾ ಇದೆ ಅಂತ ದೂರುಗಳು ಬರ್ತಾ ಇದೆ. ಎದೆಮಾಡಿಯಲ್ಲಿ ನೋಡಿ, ನಿಮ್ಮದ್ರಲ್ಲೇ ಒಂದು ವಿಡಿಯೋ ನೋಡಿದೆ ನಾನೀಗ. ಅಲ್ಲಿ ಇವತ್ತೇ ಇಲ್ಲಿ ಕೂಡ ಇಲ್ಲಿ ಕಟ್ ಆಗ್ತಾ ಇದೆ, ಅಲ್ಲಿ ಕೂಡ ಕಟ್ ಆಗಿದೆ. ಅಲ್ಲಿ 100 ರೂಪಾಯಿ ಅಲ್ಲಿ ಕಟ್ ಆಗಿದೆ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ನೋಡಿ, ಇಲ್ಲಿ ಬಂದ್ ಮಾಡಬೇಕು ಅಂತ ಹೇಳಿದ ಆದೇಶ ಜಾರಿ ಆಗ್ತಾ ಇಲ್ಲ. ಅಲ್ಲಿ 1 ತಾರೀಕಿನಿಂದ ಈ ದರ ಹಾಕ್ಬೇಕು ಅಂತ ಹೇಳ್ತಾ ಇರೋದು, ಇವತ್ತೇ ಕೆಲವು ವಾಹನಗಳಲ್ಲಿ ಕಟ್ ಆಗಿದೆ ಅಂತ ಅಲ್ಲಿ ಗಲಾಟೆ ನಡೀತಾ ಇದೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಒಬ್ರು ಕಾಣ್ತಾ ಇಲ್ವೇ ಶಾಸಕರುಗಳು? ನಾಳೆ ಯಾವ್ದಾದ್ರು ಒಂದು ಸಣ್ಣ ಒಂದು ಹಿಂದೂ ಮುಸ್ಲಿಂ ಪ್ರಶ್ನೆ ನಡೀಲಿ, ಇವರು ಎಲ್ಲಿಂದ ಬೇಕಾದ್ರೆ ಎತ್ಕೊಂಡ್ ಬರ್ತಾರೆ, ದನ ಸಾಗಾಟ ಮಾಡ್ಲಿ ಓಡಿ ಬರ್ತಾರೆ. ಇದು ನಾವು ಬಹಳ ಗಂಭೀರವಾಗಿ ಎತ್ತಬೇಕಾದ ವಿಷಯ. ಯಾಕೆ ದುಡ್ಡು ಸುಮ್ಮನೆ ಬರೋದಿಲ್ಲ. ಈಗ ಬಹಳ ಕಷ್ಟದಲ್ಲಿದ್ದಾರೆ ಜನ, ಕಷ್ಟದಲ್ಲಿದ್ದಾರೆ ಬಹಳ ಜನ. ಅವ್ರ ಪೆಟ್ರೋಲು ಡೀಸೆಲ್ ಹಾಕೋದೇ ಕಷ್ಟ. ಅದರ ಜೊತೆಯಲ್ಲಿ ಇಂಥ ಲೂಟಿಯನ್ನ ಮಾಡಿ ಜನರ ಹೊಟ್ಟೆಗೆ ಹೊಡೆಯುವಂಥದ್ದು ಇದೆಯಲ್ಲ, ಅವರ ಮಕ್ಕಳು ಅವರ ಕುಟುಂಬದವರು ತಿನ್ಬೇಕಾದಂತಹದ್ದನ್ನು ನೀವು ಅಕ್ರಮವಾಗಿ ಕಿತ್ಕೊಳ್ಳೋದಿದೆಯಲ್ಲ, ಇದು ಎಷ್ಟು ಸರಿ? ಇದನ್ನು ನಾವು ಎಷ್ಟು ಸಹಿಸಬೇಕು? ಒಂದು ಚರ್ಚೆ ಇಲ್ಲದೆ ಇದನ್ನೆಲ್ಲ ಮಾಡುವಂತಹದ್ದು. ಒಬ್ಬ MLA MP ಮಿನಿಸ್ಟರ್ ಅಲ್ಲಿ ಕೂತಿಲ್ಲ ಅಂದ್ರೆ